ನಾನು ಚತುರ ಪ್ರಕಾಶ್ ಅಂತ ಅವರ ಮಗನ ಮದುವೆಗೆ ನನಗೆ ಇನ್ವಿಟೇಷನ್ ಇತ್ತು. ಬೆಂಗಳೂರಲ್ಲಿ ಮದುವೆ. ಇಲ್ಲಿ ತೀರ್ಥಹಳ್ಳಿಯ ರಾಮಚಂದ್ರಪುರ ಮಠದಲ್ಲಿ ರಿಸೆಪ್ಷನ್ ಇತ್ತು. ರಿಸೆಪ್ಷನಿಗೂ ನನಗೆ ಬರಲಿಕ್ಕೆ ಎಲ್ಲ ಹೇಳಿದರು, ಇನ್ವಿಟೇಷನ್ ಕೊಟ್ಟು ನಾನು ಹೋಗಿದ್ದೆ. ಹೋದ ತಕ್ಷಣ ಅಲ್ಲಿ ಹೊರಗಡೆ ಎಲ್ಲ ಟೇಬಲ್ ಸಿಸ್ಟಮ್ ಪೂರ್ತಿ ಫುಲ್ಲಾಗಿತ್ತು. ಕಡೆ ನನ್ನ ಫ್ರೆಂಡ್ ನನ್ನ ಜೊತೆಲಿ ಬಂದಂಥ ಕಿತ್ತನಗದ್ದೆಗೊಂಡು ಬಾ, ಅಲ್ಲಿ ಒಳಗೆ ಫುಲ್ ಇದೆ, ಖಾಲಿ ಇದೆ ಅಂತ ಹೋಗಿ ಒಳಗೆ ಕರ್ಕೊಂಡು ಹೋಗಿ ಕೆಳಗೆ ಕೂರಿಸಿದಾಗ ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ವ್ಯಕ್ತಿ ಬಂದು, ಏಯ್ ನೀನು ಹೊರಗೋಗು ಅಂದರು. ನಾನು ಯಾರೋ ಬೇರೆಯವರಿಗೆ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡೆ. ಕಡೆ ನೋಡ್ತಾ ನನಗೆ ಬಿಟ್ಟು ಮಾಡಿ ಹೇಳ್ದ, ಗಟ್ಟಿಯಲ್ಲಿ ಕೂಗಿ ಹೀಗೆ ನೀನು ಹೊರಗೋಗು ಅಂದ. ಅಷ್ಟು ಜನ ಮುಂದೆ ನನಗೆ ಭಾಳ ಸಿಟ್ಟು ಬಂತು. ಸ್ವಲ್ಪ ಇದರಲ್ಲಿ ನಾನೇನೂ ಪ್ರತಿರೋಧ ಇದು ಮಾಡಲಿಲ್ಲ, ಎದ್ಕೊಂಡೆ. ಕೂಡಲೇ ನಾನು ಅಲ್ಲಿಂದ ಮನೆಗೆ ಬಂದೆ. ನನ್ನ ಜೊತೆಲಿದ್ದವನು ಗುಂಡೂರಾವು ಹಾಗೆ ಊಟ ಮಾಡದೆ ಬಂದ ಅಂತ ವಿಚಾರಗಳನ್ನು ನನಗೆ ತೋರಿಸ್ದ. ಕಡೆಗೆ ಈ ತಾರತಮ್ಯ ಎಲ್ಲಿವರೆಗಿರ್ತದೆ, ಹೇಗಿರ್ತದೆ ಅಂತ ನನಗಿನ್ನೂ ಗೊತ್ತಿರಲಿಲ್ಲ. ಬಹುಶಃ ಈ ಸಮಯದಲ್ಲಿ ಅದೆಲ್ಲ ಹೋಗಿರ್ಬೋದು ಅಂತ ಮಾಡಿದ್ದೆ. ಆದರೆ ಇದು ಇನ್ನೂ ವಿಪರೀತ ಮಟ್ಟಕ್ಕೆ, ಯಾಕಂದರೆ ನನಗೆ ಆ ಜನಾಂಗದ ಭಾಳ ಜನ ನನ್ನ ಸ್ನೇಹಿತರಿದ್ದಾರೆ, ಎಲ್ಲೂ ತಾರತಮ್ಯ ಅಂಥದ್ದೇನು ಮಾಡಿರಲಿಲ್ಲ. ಆದರೆ ಇಲ್ಲಿ ಈ ರೀತಿ ಯಾವ ರೀತಿ ಇದಾಯಿತು ಅನ್ನೋದು ನನಗೆ ದೇವರನ್ನೇ. ನಾನೊಬ್ಬ ಹಿರಿಯ ನಾಗರಿಕನಾಗಿ ನಾನು ಹಿಂದೂ ಸಾರ್ವಜನಿಕ ಸಂಸ್ಥೆಯಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ಈಗಲೂ ಗೊತ್ತಿಲ್ಲದೇ ಕೆಲವು ಅನಾಮಿಕ ಸಂಸ್ಥೆಯಲ್ಲಿ ನನ್ನದಾದ ಒಂದು ಛಾಪ್ ಇದೆ, ಅದನ್ನು ಹೇಳೋಂಗಿಲ್ಲ. ಈ ಮದ್ಯವ್ಯಸನಿಗಳಿಗೆ, ಅನಾಮಿಕ ಮದ್ಯವ್ಯಸನಿಗಳಿಗೆ ಕಳೆದ 20 ವರ್ಷಗಳಿಂದ ನಾನು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ. ಆದರೆ ಇದು ನನಗೆ ಶೇಮು ಅಂತ ಅಷ್ಟು ಗಟ್ಟಿಯಾಗಿ ಹೇಳಿದ್ದನ್ನು ನನ್ನ ಮನಸ್ಸಿಗೆ ತುಂಬ ವ್ಯಥೆಯಾಗಿದೆ. ಇಷ್ಟೊಂದು ನಾನು ನಿಮ್ಮ ಹತ್ರ ನಿವೇದಿಸ್ತೀನಿ. ನನಗೆ ಮತ್ತೇನು ಬೇಜಾರಲ್ಲ, ಕೂತು ಒಂದು 10 ನಿಮಿಷ ಆಗಿ ಎಲ್ಲರೂ ಕೂತಿದ್ರು, ಆಯಿತಾ. ಆ ಟೈಮ್ನಲ್ಲಿ ಈ ರೀತಿ ತಾರತಮ್ಯ ಧೋರಣೆ ಇರ್ತದಂತ ನನಗೆ ಗೊತ್ತಿರಲಿಲ್ಲ. ನಾನು ಒಳಗೂ ಹೋಗ್ತಾ ಇರಲಿಲ್ಲ. ಆದರೆ ಈ ಇದರಲ್ಲೆಲ್ಲ ಬಿಟ್ಟಿದ್ದೆ ಅಂತ ಮಾಡಿದೆ. ಕೂತ ತಕ್ಷಣ ನನಗೆ ಕಿವಿಯಲ್ಲಿ ಬಂದೇನು ಉಸಿರಿದ್ರು ನಾನು ಅದೊಂದು ಸಮಾಧಾನದಲ್ಲಿ ಬರ್ತಿದ್ದೇನೋ. ಆದರೆ ಎಲ್ಲರಿಗೂ ಗೊತ್ತಾಗಿದ್ದಂಗೆ ಎಲ್ಲರಿಗೂ ಇದನ್ನು ಕೂಗಿ ಈ ರೀತಿ ಹೇಳಿದ್ದು ಒಂದು 2-3 ಸರಿ ಕೂಗಿ ಈಗ ಹೇಳಿದೆ. ನಾನು ಕೂತವನು ನಾನು ಹತ್ಲ ನೋಡಿದೆ, ಬೇರೆಯವರಿಗೆ ಯಾರಿಗೆ ಏನಂತ. ಅದು ನನ್ನ ಮನಸ್ಸಿಗೆ ಭಾಳ ಆಘಾತವಾಗಿದೆ, ಆಯಿತಾ. ಇದನ್ನು ನಾನು ಏನು ಮಾಡೋಣ ಏನು ಅಂತ ಇದು ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ.